ಕೆಎಸ್ಆರ್ಟಿಸಿ ನೌಕರರು ಹಾಗೂ ಸಿಬ್ಬಂದಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ ವತಿಯಿಂದ ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಧರಣಿ ನಡೆಯಿತು. ಕಾರ್ಮಿಕರ ವೇತನ ಪರಿಷ್ಕರಣೆ, ವರ್ಗಾವಣೆಗೊಂಡ ಕಾರ್ಮಿಕರನ್ನ ಮತ್ತೆ ಕಾಯಂ ಜಾಗಕ್ಕೆ ನಿಯೋಜಿಸಬೇಕು, ಕಾರ್ಮಿಕರ ವೇತನ ಪರಿಷ್ಕರಣೆಯಲ್ಲಿ ವಿಳಂಬ ನೀತಿಯನ್ನು ಕೈಬಿಡಬೇಕು ಇತ್ಯಾದಿ ಬೇಡಿಕೆಗಳ ಸಹಿತ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ ಮಂಗಳೂರು ವಲಯ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಆಗ್ರಹಿಸಿದರು. ಮುಷ್ಕರ ಮಾಡಿದ್ರು ಕೈಗಾರಿಕೆ ಒಪ್ಪಂದ ಆಗ್ತಾ ಇಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಆಗ್ತಾ ಇದೆ. ಇದು ಒಂದು ಅತ್ಯಂತ ನಾಚಿಕೆಗೇಡಿದ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛಿಸ್ತೇನೆ. ಯಾಕೆಂದರೆ ಎಲ್ಲ ಕಡೆಯಲ್ಲಿ ಒಂದು ವೇತನ ಪರಿಷ್ಕರಣೆ ಆಗೋದು ಒಪ್ಪಂದ ಆಗುತ್ತೆ, ಇಲ್ಲಿ ಅದು ಮಾಡ್ತಾ ಇಲ್ಲ. ನಾವು ಕೂಡ ಈ ಸಂಸ್ಥೆಯ ಹಿತಾಸಕ್ತಿಯನ್ನು ನೋಡಿಕೊಂಡು ಏನು ಒಂದು ಒಪ್ಪಂದ ಅಂಡರ್ಸ್ಟ್ಯಾಂಡಿಂಗ್ ಏನಾಗುತ್ತಾ ಅದರ ಮೇಲೆ ಮುಷ್ಕರವನ್ನು ಕೈ ಬಿಡ್ತಾ ಇದ್ದೇವೆ. ನಮ್ಮ ನಿರೀಕ್ಷೆ ಮತ್ತು ನಮ್ಮ ಆಸಕ್ತಿ ಏನಂದರೆ ಮುಷ್ಕರ ಆಗದೇ ವೇತನ ಪರಿಷ್ಕರಣೆ ಆಗಬೇಕು. ಪ್ರತಿ ಬಾರಿ ಮುಷ್ಕರ ಆಗಿ ಜನರಿಗೆ ಹೇಗೆ ತೊಂದರೆ ಕೊಡೋದು, ಮುಷ್ಕರ ಮಾಡುವುದನ್ನು ಮುಷ್ಕರ ಆಗದೇ ಮಾಡಿಕೊಡ್ಬೇಕು ಮ್ಯಾನೇಜ್ಮೆಂಟ್ ಅಂತ ನಮ್ಮ ಒಂದು ಇಚ್ಛೆ. ಈ ವೇಳೆ ಸಂಘಟನಾ ಕಾರ್ಯದರ್ಶಿ ವಿಜಯ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.